ನಾಗರಿಕ ಸನ್ಮಾನ ಸಮಿತಿ ಮಡಿಪು ಇದರ ವತಿಯಿಂದ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ನಡೆಯಲಿದ್ದು, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀ ದೇವದಾಸ್ ಭಂಡಾರಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ನಾಗರಿಕ ಸನ್ಮಾನ ಸಮಿತಿಯ ಸಂಚಾಲಕರುಗಳಾದ ಶ್ರೀ ರಮೇಶ್ ಶೇಣವ ಮಡಿಪು ಚಕ್ರಕೋಡಿ ಅವರಿದ್ದಾರೆ. ಸಂಚಾಲಕರಾದಂಥ ಮಮತಾ ಟಿ.ಎಸ್. ಗಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಇನ್ನೋರ್ವ ಸಂಚಾಲಕರು ಉದ್ಯಮಿಗಳಾಗಿರ್ತಕ್ಕಂಥ ರಾಧಾಕೃಷ್ಣ, ನಮ್ಮ ಸಮಿತಿಯ ಕೋಶಾಧಿಕಾರಿಗಳಾಗಿರುವ ರಾಧಾಕೃಷ್ಣ ರೈ ಉಮ್ಮೇರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಸಂಚಾಲಕರಾದ ಇಬ್ರಾಹಿಂ ಹಾಜಿ ನಡುಪದವರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು, ನಮ್ಮ ಸಮಿತಿಯ ಸಂಚಾಲಕರಾಗಿರುವಂಥ ಚಂದ್ರಹಾಸ್ ಕರ್ಕೇರ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಒಂದು ಸಮಿತಿಯ ಸಂಯೋಜಕರಾಗಿರುವ ಹೈದರ್ ಕೇರಂಗಳರವರಿದ್ದಾರೆ, ಅಜಿತ್ ರವರಿದ್ದಾರೆ. ನಮ್ಮ ಈ ಒಂದು ಸಮಿತಿಯ ಸಂಚಾಲಕರಾಗಿರುವ ಇಬ್ರಾಹಿಂ ಕುರ್ನಾಡ್ರವರಿದ್ದಾರೆ. ಎಲ್ಲರನ್ನು ಪ್ರೀತಿಪೂರ್ವಕ ಸ್ವಾಗತಿಸುತ್ತಾ, ಮಾಧ್ಯಮದ ಎಲ್ಲ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ, ನಮ್ಮ ಕಾರ್ಯಕ್ರಮದ ಬಗ್ಗೆ ನಮ್ಮ ಅಧ್ಯಕ್ಷರಾದ ದೇವದಾಸ್ ಭಂಡಾರಿ ಅವರು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತೇನೆ. ನಾಗರಿಕ ಸನ್ಮಾನ ಸಮಿತಿ ಮಡಿಪು ಇದರ ಆಶ್ರಯದಲ್ಲಿ ಹಲವಾರು ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಮಾಡುವಂಥ ಒಂದು ಯೋಜನೆ ನಮ್ಮ ಮುಂದಿದೆ. ನಮ್ಮ ಕ್ಷೇತ್ರದ ಹೆಮ್ಮೆಯ ಶಾಸಕರು ಪ್ರಪ್ರಥಮ ಬಾರಿಗೆ ಉಳ್ಳಾಲ ಕ್ಷೇತ್ರದ ಮೂಲಕ ಕರ್ನಾಟಕದ ಪ್ರೋಟೋಕಾಲ್ ಪ್ರಕಾರ ನಂಬರ್ 1 ಸ್ಥಾನಕ್ಕೇರಿದ್ದಾರೆ. ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಖಾದರ್ ಅವರು ನಮ್ಮೆಲ್ಲರ ಹೆಮ್ಮೆಯ ಶಾಸಕ ಮತ್ತು ಈ ಕ್ಷೇತ್ರಕ್ಕೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಅದರ ಪ್ರತೀಕವಾಗಿ ಒಂದು ಅಭಿನಂದನೆ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಸಂಘ ಸಂಸ್ಥೆಗಳ ಮೂಲಕ, ಅಂದರೆ ಎಲ್ಲ ಸಂಘ ಸಂಸ್ಥೆಗಳ ಆಶಯ ಇತ್ತು, ನಾವು ಅವರನ್ನು ಗುರುತಿಸಬೇಕು, ಪಕ್ಷಾತೀತವಾಗಿ ರಾಜಕೀಯೇತರವಾಗಿ. ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೂಡ ಅವರ ಬಗ್ಗೆ ಪ್ರೀತಿ ಅಭಿಮಾನವನ್ನು ಹೊಂದಿವೆ. ಹಾಗಾಗಿ ಅವರ ಒಂದು ಆಶಯ ಏನಿತ್ತು ಅದನ್ನು ನಾವು ಶಾಸಕರ ಮುಂದಿಟ್ಟಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ, ನಿಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರ ಸೂಚನೆಯ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಒಂದು ಹಂತಕ್ಕೆ ತಂದಿಸಿದ್ದೇವೆ. ಆ ರೀತಿಯಲ್ಲಿ ಸುಮಾರು 1-1.5 ಸಾವಿರ ಜನರ ಒಂದು ಸಮಕ್ಷಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು, ಸುಮಾರು 55 ಸಂಘ ಸಂಸ್ಥೆಗಳು ನಾವು ಹೇಳದೆ ಕೇಳದೆ ಅವರು ರಿಜಿಸ್ಟರ್ಡ್ ಮಾಡಿದ್ದಾರೆ. ಆ ಪ್ರತಿಯೊಂದು ಸಂಘ ಸಂಸ್ಥೆಗೂ ಕೂಡ ಒಂದು 5 ನಿಮಿಷ ಕಾಲಾವಕಾಶವನ್ನು ಕೊಡ್ತೇವೆ. ಆ ಹೊತ್ತಿಗೆ ಅವರು ವೇದಿಕೆಯಲ್ಲಿ ಇರ್ತಾರೆ. ಪ್ರತಿಯೊಂದು ಸಂಘ ಸಂಸ್ಥೆ ಕೂಡ ಅವರನ್ನು ಸನ್ಮಾನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಹೆಚ್ಚು ಒಂದು ಪ್ರಚಾರ ಮಾಡುವಲ್ಲಿ ತಮ್ಮ ಸಹಕಾರ ಬೇಕು ಅನ್ನುವ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಇಲ್ಲಿದ್ದಾರೆ, ಉಪಸ್ಥಿತರಿದ್ದಾರೆ. ಇವರೆಲ್ಲರ ಒಂದು ಪ್ರಯತ್ನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರ್ತದೆ ಅನ್ನುವಂಥ ನಂಬಿಕೆ ನಮಗಿದೆ. ನಮ್ಮ ಆಳ್ವಾಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಂ ಮೋಹನ್ ಆಳ್ವರಿದ್ದಾರೆ. ಮತ್ತು ಅಧ್ಯಕ್ಷತೆ ವಂದನೀಯ ಫಾದರ್ ಆಶೀಸಿ ರೆಬೆಲ್ಲು ಧರ್ಮಗುರುಗಳು ಸಂತ ಜೋಸೆಫ್ ವಾಸ್ ಇಗರ್ಜಿ ಮುಡಿಪು ಇವರಿದ್ದಾರೆ. ಸನ್ಮಾನಿಸಲ್ಪಡುವವರು ಅದೇ ನಮ್ಮ ಅತಿಥಿಗಳಾಗಿ ವೆಂಕಪ್ಪ ಕಾಜವರಿದ್ದಾರೆ, ಮಾಜಿ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರು. ಡಾಕ್ಟರ್ UK ಮೋನು ಅಧ್ಯಕ್ಷರು ಕಣಚೂರು ಸಮೂಹ ಸಂಸ್ಥೆ ಅವರಿದ್ದಾರೆ. ಮತ್ತು ಗೋಕರ್ಣೇಶ್ವರ ಕ್ಷೇತ್ರ ಇದರ ಕೋಶಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ಪದ್ಮರಾಜ್ ಅವರಿದ್ದಾರೆ. ಮತ್ತು ಗೌರವ ಉಪಸ್ಥಿತಿಯಲ್ಲಿ ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯರಾದಂಥ ಪ್ರಕಾಶ್ ಶೆಟ್ಟಿ ತುಂಬೆ, ಶ್ರೀ AH ಅಬ್ದುಲ್ ಖಾದರ್ TR ಕನ್ಸ್ಟ್ರಕ್ಷನ್, ಶ್ರೀ NK ಖಾದರ್ ಹಾಜಿ ಸಂಬರ್ ತೋಟ ಮಾಲಕರು SK ಟಿಂಬರ್ಸ್, ಶ್ರೀ ಪ್ರಶಾಂತ್ ಕಾಜವ್ ಅಧ್ಯಕ್ಷರು ಪ್ರಥಮ ದರ್ಜೆ ಕಾಲೇಜು ಸಮಿತಿ ಮಡಿಪು ಕುರ್ನಾಡು, ಶ್ರೀ ಚಂದ್ರಹಾಸ್ ಕರ್ಕೇರ ಮಾಜಿ ಅಧ್ಯಕ್ಷರು ಬಂಟ್ವಾಳ ತಾಲೂಕು ಪಂಚಾಯತ್, ಶ್ರೀ ರಮೇಶ್ ಶೇಣವ ಚಕ್ರಕೋಡಿ ಅಧ್ಯಕ್ಷರು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆಗಳು ಮುಡಿಪು, ಶ್ರೀಮತಿ ಮಮತಾ DS ಗಟ್ಟಿ ಮಾಜಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶ್ರೀ ಇಸ್ಮಾಯಿಲ್ ಹಾಜಿ ಮಧ್ಯಡ್ಕ ಪ್ರಗತಿಪರ ಕೃಷಿಕರು, ಶ್ರೀ ಪದ್ಮನಾಭ ನರಿಂಗಾಣ ಅಧ್ಯಕ್ಷರು ಅಹಿಂದ ಮಂಗಳೂರು, ಶ್ರೀ ಗಣೇಶ್ ನಾಯ್ಕ್ ಅಧ್ಯಕ್ಷರು ಕುರ್ನಾಡು ಗ್ರಾಮ ಪಂಚಾಯತ್, ಶ್ರೀ ಪುಂಡರಿಕಾಕ್ಷ ಲೆಕ್ಕ ಪರಿಶೋಧಕರು ಮಂಗಳೂರು, ಶ್ರೀ ಮುರಳಿ ಮೋಹನ್ ಭಟ್ ಕೊಡಕಲ್ ಆಡಳಿತ ಮುಕ್ತೇಶ್ವರರು, ಶ್ರೀ ಮುಡಿಪಿನಾರ್ ದೇವಸ್ಥಾನ ಮುಡಿಪು, ಶ್ರೀ ಶೀನಾ ಶೆಟ್ಟಿ ಮಾಲಕರು ಕೃತಿ ಆಟೋ ಸರ್ವಿಸ್ ಮುಡಿಪು, ಶ್ರೀ ಸೀತಾರಾಮ್ ಶೆಟ್ಟಿ ಮಾಜಿ ಅಧ್ಯಕ್ಷರು ಪಜೀರ್ ಗ್ರಾಮ ಪಂಚಾಯತ್, ಶ್ರೀನಾಥ್ ಕೊಂಡೆ ಪ್ರಗತಿ ಹಾರ್ಡ್ವೇರ್ ಮಂಗಳೂರು,
ಶ್ರೀ ಕರುಣಾಕರ್ ಶೆಟ್ಟಿ ಮೋರ್ಲ ಮಾಲಕರು ಮಂಗಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಶ್ರೀಮತಿ ವಾಣಿ ಆಳ್ವ ಮಾಜಿ ಕಾರ್ಯದರ್ಶಿ ಲಯನ್ಸ್ ಜಿಲ್ಲಾ ಸಂಪುಟ ಲಯನ್ಸ್ ಜಿಲ್ಲೆ 315 ಶ್ರೀಮತಿ ರಜಿಯಾ ಅಧ್ಯಕ್ಷರು ಬಾಳೆಪುಣಿ ಗ್ರಾಮ ಪಂಚಾಯತ್, ಶ್ರೀಮತಿ ಆಗ್ನೆಸ್ ಡಿಸೋಜಾ ಇರಾ ಅಧ್ಯಕ್ಷರು ಇರಾ ಗ್ರಾಮ ಪಂಚಾಯತ್, ಶ್ರೀಮತಿ ಲತಾ ಹರಿಪ್ರಸಾದ್ ಪಜೀರು ಅಧ್ಯಕ್ಷರು ಗ್ರಾಮ ಪಂಚಾಯತ್, ಶ್ರೀ ವಿಠಲ್ ಅಮೀನ್ ಅಧ್ಯಕ್ಷರು ಸೈಪಪಡು ಗ್ರಾಮ ಪಂಚಾಯತ್, ಶ್ರೀಮತಿ ಶೈಲಜಾ ಶೆಟ್ಟಿ ಅಧ್ಯಕ್ಷರು ವೈಂಗಾಳ ಗ್ರಾಮ ಪಂಚಾಯತ್, ಶ್ರೀಮತಿ ಫೌಜಿಯಾ ಅಧ್ಯಕ್ಷರು ಸಜ್ಪನಡು ಗ್ರಾಮ ಪಂಚಾಯತ್. ಇಷ್ಟು ಮಂದಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸುಮಾರು 60 ಸಂಘ ಸಂಸ್ಥೆಗಳು ಈಗಾಗಲೇ ಅವರಿಗೆ ಸನ್ಮಾನ ಮಾಡಲಿಕ್ಕೋಸ್ಕರ ನೋಂದಾವಣೆ ಮಾಡಿರುತ್ತಾರೆ. ಈ ಕಾರ್ಯಕ್ರಮ ಸುಮಾರು 3 ಗಂಟೆಗೆ ಆರಂಭಗೊಳ್ಳುತ್ತದೆ. ಸುಮಾರು 7:30 ಗಂಟೆ ತನಕ ಮುಂದುವರಿಯಲಿಕ್ಕಿದೆ. 1 ಗಂಟೆಯ ತನಕ ನಾವು ಈ ಅಭಿನಂದನಾ ಸಭೆಯನ್ನು ಇಟ್ಟುಕೊಂಡಿದ್ದೇವೆ ಸಮಿತಿಯ ಮೂಲಕ. ನಂತರ ಸುಮಾರು 65 ಸಂಸ್ಥೆ ಸುಮಾರು 3-3.5 ಗಂಟೆಗಳ ಕಾಲ ಆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ಇಷ್ಟು ದೊಡ್ಡ ಕಾರ್ಯಕ್ರಮ ಇದು ಪ್ರಪ್ರಥಮವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಇಷ್ಟು ಸಂಘ ಸಂಸ್ಥೆಗಳು ಇದರಲ್ಲಿ ಸೇರುವುದು ಕೂಡ ಪ್ರಥಮ ಬಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾರೀಕು 18/6/2023 ಆದಿತ್ಯವಾರ 3 ಗಂಟೆಗೆ ಮುಡಿಪು ಆಡಿಟೋರಿಯಂನಲ್ಲಿ ನಡೀತಕ್ಕಂಥ ಈ ಒಂದು ಪೌರ ಸನ್ಮಾನ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಜನನಾಯಕರು 5 ಬಾರಿ ಶಾಸಕರಾಗಿ ಈ ಕ್ಷೇತ್ರದ ಜನಾನುರಾಗಿಯಾಗಿ ಮೊಟ್ಟ ಮೊದಲಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ವಿಧಾನಸಭಾ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಕ್ಷೇತ್ರದ ಜನತೆಯ ಸೌಭಾಗ್ಯ ಎಂಬಂತೆ ಇವತ್ತು ಕ್ಷೇತ್ರದ ಜನರು, ಮತದಾರ ಬಂಧುಗಳು ಪ್ರತಿಯೊಬ್ಬರೂ ಕೂಡ ಇವತ್ತು ಬಹಳಷ್ಟು ಅಭಿಮಾನಪೂರ್ವಕವಾಗಿ ಪೌರ ಸನ್ಮಾನ ಸಮಿತಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಪೌರ ಸನ್ಮಾನ ಸಮಿತಿ ಊರಿನ ನಾಗರಿಕ ಬಂಧುಗಳು, ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಯುವಕ ಮಂಡಲಗಳು ಎಲ್ಲರೂ ಒಟ್ಟಾಗಿ ಸೇರಿ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಸರ್ವರು ಒಟ್ಟಾಗಿ ನಡೆಸ್ತಕ್ಕಂಥ ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಭಾಗಿಗಳಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿಕೊಂಡು ಈ ಪೌರ ಸನ್ಮಾನ ಸಮಿತಿಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಸೇರಿ ಬಂದು ಆಗಮಿಸಿ ಇದಕ್ಕೆ ಚಿರಸ್ಥಾಯಿಯಾಗಿದ್ದುಕೊಂಡು ನಮ್ಮ ಜೊತೆ ಕೈಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಸಂಘಟಕರ ಪರವಾಗಿ ಪೌರ ಸನ್ಮಾನ ಸಮಿತಿಯ ಪರವಾಗಿ ನಾವೆಲ್ಲರೂ ಕೂಡ ಕೇಳಿಕೊಳ್ತೇವೆ. ನಾಡ್ದು ನಡೆಯುವ 18ನೇ ತಾರೀಕಿಗೆ ನಡೆಯುವಂಥ ಈ ಒಂದು ನಾಗರಿಕ ಸನ್ಮಾನ ಸಮಿತಿ ಮುಡಿಪು ಇದರ ವತಿಯಿಂದ ನಡೆಯುವಂಥ ಈ ವಿಧಾನಸಭಾ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ನಮ್ಮ UT ಖಾದರ್ರವರ ಈ ಸನ್ಮಾನಕ್ಕೆ ಎಲ್ಲರೂ ಕಾತರರಾಗಿದ್ದಾರೆ. 18ನೇ ತಾರೀಕಿಗೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಪ್ರತ್ಯೇಕ ನಮ್ಮ ವೈಯಕ್ತಿಕ ಎಲ್ಲರೂ ವೈಯಕ್ತಿಕ ಹಾಗೂ ಸಂಘ ಸಂಸ್ಥೆಗಳ ಮುಖಾಂತರ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ಒಳ್ಳೆಯ ಹೆಸರನ್ನು ನಮ್ಮ ಸಭಾಧ್ಯಕ್ಷರಿಗೆ ತರಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಡಿಪು ಇದು ಒಂದು ಬಹಳ ಆಶ್ಚರ್ಯಕರವಾಗಿ ಮೂಡಿ ಬಂದಿದೆ. ಯಾಕಂತ ಹೇಳಿದರೆ ಇಷ್ಟು ಸಂಘ ಸಂಸ್ಥೆಗಳು ಸೇರಿ ಇಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗುವುದು ಇದು ಪ್ರಥಮ ಬಾರಿ. ಇಂಥ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಲಿಕ್ಕೆ ನಮ್ಮ ಶಾಸಕರಾದ UT ಖಾದರ್ ಅವರ ಗುಣವೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಎಲ್ಲರಿಗೂ ಒಂದು ಹತ್ತಿರದ ಒಂದು ಆಪ್ತರಾಗಿ ಯಾವುದೇ ಒಂದು ತಾಪತ್ರಯ ಬಂದರೆ ಅವರ ಹತ್ರ ಹೇಳಿದರೆ ಎಲ್ರಿಗೂ ಒಂದು ಸಮಾಧಾನ ಪಡಿಸಿಕೊಂಡು ಇಷ್ಟವರೆಗೆ ಅವರು ನಮ್ಮಲ್ಲಿ ಸಹಕರಿಸಿದ್ದಾರೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಕಾರಣ ಅಂತ ನಾನು ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಎಲ್ರಿಗೂ ಸ್ವಾಗತವನ್ನು ಬಯಸುತ್ತಾ ದಿನಾಂಕ 18/6/2023 ಆದಿತ್ಯವಾರ ಸಂಜೆ 3 ಗಂಟೆಗೆ ಮುಡಿಪು ಆಡಿಟೋರಿಯಮಲ್ಲಿ ಸಾರ್ವಜನಿಕ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಶಾಸಕರು ಮಾಜಿ ಸಚಿವರಂಥ UT ಖಾದರ್ ಅವರು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾದ್ದು ನಮಗೆಲ್ಲರೂ ಕೂಡ ಭಾಳ ಸಂತೋಷದ ವಿಚಾರವಾಗಿದೆ. ಆ ನಿಲುವಿನಲ್ಲಿ ಒಬ್ಬ ಜಾತ್ಯತೀತ ಮನೋಭಾವನೆಯ ವ್ಯಕ್ತಿಯಾಗಿದ್ದುಕೊಂಡು ಎಲ್ಲರ ರಾಜಕೀಯ ರಹಿತವಾಗಿ ಎಲ್ಲರನ್ನ ಪ್ರೀತಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡದ್ದು
ಈ ನಾಗರಿಕ ಸನ್ಮಾನಕ್ಕೆ ಅದೊಂದು ಆದರ್ಶ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾವು ಯಾರಲ್ಲಿ ಕೇಳದೆ ನಮ್ಮ ಜೊತೆ ಸೇರಿ ನಾವು ಕೂಡ ಸನ್ಮಾನ ಮಾಡ್ತೇವೆ ಅಂತಕ್ಕಂಥ ಒಂದು ಮನೋಭಾವನೆ ನಮ್ಮ ಮುಡಿಪು ವಿಧಾನಸಭಾ ಪರಿಸರದ ಎಲ್ಲ ಜನರು ಕೂಡ ಒಪ್ಪಿಕೊಂಡಿದ್ದಾರೆ. ಅವರು ಜಾತ್ಯತೀತ ಮನೋಭಾವನೆ ವ್ಯಕ್ತಿತ್ವ ಆದ್ದರಿಂದ ಇವತ್ತು ಯಾವುದೇ ರಾಜಕೀಯ ರಹಿತವಾಗಿ ಎಲ್ಲ ರಾಜಕೀಯದವರು ಸೇರಿಕೊಂಡು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ, ತಾವು ಅದನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಮಾಧ್ಯಮದವರು ಕೂಡ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ನಾಡದು 18ನೇ ತಾರೀಕು ಆದಿತ್ಯವಾರ ಮುಡಿಪು ಇವರೇ ಕಂಡರಿಯದಂಥ ಒಂದು ಕಾರ್ಯಕ್ರಮ ನಡೆಯಲಿದೆ. ಕಾರಣ ನಮ್ಮ ಶಾಸಕರು ಜನಾಬ್ ಇ ಟಿ ಖಾದರ್ ಅವರು ಇವತ್ತು ವಿಧಾನಸಭೆಯಲ್ಲಿ 224 ಶಾಸಕರ ಒಂದು ಅವಿರೋಧ ಆಯ್ಕೆಯಲ್ಲಿ ಇವತ್ತು ಸಭಾಪತಿಯಾಗಿ ಆಯ್ಕೆಯಾಗಿದ್ದಾರೆ. ಅವರ ಗುಣ, ಜಾತೀಯ ಭಾವನೆ ಇವೆಲ್ಲವನ್ನು ಮನಗಂಡು ನಮ್ಮ ಈ ಸರ್ಕಾರ ಅವರನ್ನು ಸಭಾಧ್ಯಕ್ಷರನ್ನು ಆಯ್ಕೆ ಮಾಡಿರುವಂಥ ಸಂತೋಷ ನಮಗೆ ನಮ್ಮ ಈ ಉಳ್ಳಾಲ ಕ್ಷೇತ್ರಕ್ಕೆ ಸಿಗಬೇಕಾಗಿದೆ. ಅದು ಸಿಕ್ಕಿರುತ್ತದೆ. ಈ ಒಂದು ಸಂತೋಷದಲ್ಲಿ ಅವರಿಗೆ ಇಡೀ ಮುಡಿಪು ಪರಿಸರದ ಎಲ್ಲರೂ ಸೇರಿ ಸಾಧಾರಣ 50ರಿಂದ 60 ಸಂಘ ಸಂಸ್ಥೆಗಳು, ಶಿಕ್ಷಣ ಇಲಾಖೆಗಳು ಇವೆಲ್ಲವೂ ಸೇರಿ ಸನ್ಮಾನ ಮಾಡುವ ಈ ಒಂದು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಅಂತ ಭಾವಿಸಿಕೊಂಡು ಅವರಿಗೆ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಇವರ ಈ ಒಂದು ಸನ್ಮಾನ ಕಾರ್ಯಕ್ರಮ, ಇವರು ಆಗಮಿಸುವ ವೇಳೆಯಲ್ಲಿ ಇವರನ್ನು ಸ್ವಾಗತಿಸುವ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಸ್ವಾಗತಿಸುವ ಕಾರ್ಯಕ್ರಮ ವಿವಿಧ ಜಾನಪದ ನೃತ್ಯ ತಂಡಗಳಿರ್ಬೋದು, ಚೆಂಡೆ ವಾದನಗಳಿರ್ಬೋದು ಅಥವಾ ಗೊಂಬೆ ಕುಣಿತ ಈ ಥರ ಅವರನ್ನು ಸ್ವಾಗತಿಸುವ ಒಂದು ಉದ್ದೇಶದಿಂದ ಅದಕ್ಕಾಗಿ ಒಂದು ಸಾಂಸ್ಕೃತಿಕ ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ. ಇದೊಂದು ಸ್ವಾಗತದ ಒಂದು ಅಂಗವಾಗಿ ಈ ಸಮಿತಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ತಾ, ಈ ಒಂದು ನಾಗರಿಕ ಸನ್ಮಾನ ಸಮಿತಿಯ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ, ಕಾರ್ಯಕ್ರಮ 3 ಗಂಟೆಗೆ ಸರಿಯಾಗಿ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲಾವಿದರ ಒಗ್ಗೂಡುವಿಕೆಯಿಂದ ಪ್ರಾರಂಭವಾಗಲಿದೆ. ವೇದಿಕೆಯು ಸೀಮಿತ ಆಸನದ ವ್ಯವಸ್ಥೆಯಲ್ಲಿ ವೇದಿಕೆಯ ಗೌರವವನ್ನು, ಶಿಸ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಸಮಿತಿಯು ಪರಿಪೂರ್ಣವಾದಂಥ ಹೆಜ್ಜೆ ನೀಡ್ತಾ ಇದೆ. ಪ್ರಾರಂಭ ಹಂತದಲ್ಲಿ ಸೂಕ್ತವಾದಂಥ ಒಂದು ಸಮಿತಿಯನ್ನು ರಚಿಸಲಾಗಿದೆ. ಲಯನ್ ದೇವದಾಸ್ ಭಂಡಾರಿಯವರ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಂಥ ಈ ಸಮಿತಿಯಲ್ಲಿ 5-6 ಸಿದ್ಧತಾ ಸಭೆಗಳು ಕೂಡ ನಡೆದಿವೆ. ನಮಗೆ ಹೆಮ್ಮೆ ಏನಪ್ಪ ಅಂತ ಹೇಳಿದರೆ, ಸಮಿತಿಯ ಪ್ರತಿಯೊಂದು ಸದಸ್ಯರು ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಪರಿಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಬೇರೆ ಬೇರೆ ಪಂಚಾಯತಿನ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಮುಖ್ಯಸ್ಥರುಗಳು, ಸಮುದಾಯ ಸಂಸ್ಥೆಗಳ ಮುಖ್ಯಸ್ಥರುಗಳು, ಸಾಮಾಜಿಕ ಸಂಸ್ಥೆಗಳು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವುದು ನಮಗೆ ಖುಷಿ ತಂದಿದೆ. ಸುಮಾರು 2000ದಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ. ಒಟ್ಟು ಸಮಾಜವನ್ನು ಪ್ರೀತಿಸುವ ಒಬ್ಬ ವ್ಯಕ್ತಿಯನ್ನು ಜನ ಈ ರೀತಿಯೂ ಪ್ರೀತಿಸ್ತಾರೆ ಎಂಬುದಕ್ಕೆ ಈ ಕಾರ್ಯಕ್ರಮ ನಿದರ್ಶನವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಕೈಜೋಡಿಸಬೇಕು. ಆ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಸಹಕಾರವನ್ನು ನೀಡಬೇಕು ಎಂಬುದಾಗಿ ಮಾಧ್ಯಮದ ಮುಖಾಂತರ ಒಟ್ಟು ಸಮಾಜವನ್ನು ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ ಯು ಟಿ ಖಾದರ್ ರವರಿಗೆ ಈ ನಾಗರಿಕ ಸನ್ಮಾನ ಸಮಿತಿ ಮುಡಿಪು ಇದರ ವತಿಯಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಮಾಧ್ಯಮ ಮಿತ್ರರು ಹಾಗೆ ಎಲ್ರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ, ಅದರೊಂದಿಗೆ
ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಆಮಂತ್ರಿಸ್ತಾ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ.